ತುಳುಪಾತೆರ್ಗ ತುಳು ಒರಿಪಾಗ ದುಬೈ ಇದ್ರ 7ನೇ ವರ್ಷದ ಗೌಜಿ ಗಮ್ಮತ್ತು ತುಳುನಾಡ ಗೊಬ್ಬುಲೆದ ಲೇಸ್ ಕಾರ್ಯಕ್ರಮ ದುಬೈಯ ಜುಬೀಲ್ ಪಾರ್ಕ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ವೇಳೆ ಅತಿಥಿಗಳಿಗೆ ತುಳುನಾಡಿನ ಪದ್ಧತಿಯಂತೆ ಬೆಲ್ಲ ನೀರು ನೀಡುವ ಮೂಲಕ ಸ್ವಾಗತಿಸಲಾಯಿತು. ದುಬೈಯ ಖ್ಯಾತ ಉದ್ಯಮಿ ಪ್ರಭಾಕರ್ ಶೆಟ್ಟಿ ತುಳು ಲಿಪಿಯಿಂದ ತುಳುಪಾತೆರ್ಗ ತುಳು ಒರಿಪಾಗ ಗೌಜಿ ಗಮ್ಮತ್ತು 2019 ಎಂದು ಬರೆಯೋದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕ್ರೀಡೆಗಳಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು ಅಪ್ಪೆ ಭಾಷೆ ತುಳು ಲಿಪಿಯನ್ನು ಕಲಿತು ಬೆಳೆಸಿ ಉಳಿಸಬೇಕು ಅಂತ ತಿಳಿಸಿದರು. ಕುಡ್ಲ, ಉಡುಪಿ, ಬಾರ್ಕೂರು, ಕಾಸರಗೋಡು ಎಂಬ 4 ತಂಡಗಳಾಗಿ ವಿಂಗಡಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ತುಳುನಾಡಿನ ಕ್ರೀಡೆಗಳನ್ನು ಈ ಸಂದರ್ಭ ಆಡಿ ಸಂಭ್ರಮಿಸಿದರು. ಸುಮಾರು 300ಕ್ಕಿಂತಲೂ ಹೆಚ್ಚಿನ ತುಳುವರು ಕಾರ್ಯಕ್ರಮದಲ್ಲಿ ಅತಿ ಉತ್ಸಾಹದಿಂದ ಭಾಗವಹಿಸಿ ಆಟೋಟಗಳಲ್ಲಿ ಸ್ಪರ್ಧಿಸಿದ್ದು ವಿಶೇಷವಾಗಿತ್ತು. ಬಳಿಕ ದುಬೈಯ ಧಾರ್ಮಿಕ ಮುಂದಾಳು ಸಮಾಜ ಸೇವಕರಾದ ಆನಂದ್ ಸಾಲಿಯಾನ್, ಉಷಾ ಆನಂದ್ ಸಾಲಿಯಾನ್ ದಂಪತಿಯವರನ್ನು ಮತ್ತು ದುಬೈಯ ಸಮಾಜ ಸೇವಕರಾದ ನೊವೆಲ್ ಅಲ್ಫೆಡ್ರಾರನ್ನು ಅಪ್ಪೆ ಭಾಷೆ ತುಳುವ ತುಡರಿ ಎಂಬ ಬಿರುದು ನೀಡಿ ಸನ್ಮಾನಿಸಲಾಯಿತು. ಮಧ್ಯಾಹ್ನದ ಊಟಕ್ಕೆ ತುಳುನಾಡಿನ ಖಾದ್ಯಗಳಾದ ಗಂಜಿ, ಮಾವಿನಕಾಯಿ ಚಟ್ನಿ, ಕಡಲೆ ಬಲ್ಯಾರ್, ಕಾಯಿಸಿದ ಒಣಮೀನು, ಹೆಸರು ಬೇಳೆ ಪಾಯಸವನ್ನು ಅಡಿಕೆಯ ಹಾಳೆಯ ತಟ್ಟೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದು ವಿಶೇಷವಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗಣ್ಯರಿಗೆ ನೆನಪಿನ ಕಾಣಿಕೆ ನೀಡಿ ಹಾಗೂ ಜಯಗಳಿಸಿದ ತಂಡಗಳಿಗೆ ಪ್ರಶಸ್ತಿ ಪತ್ರ, ಪದಕಗಳನ್ನು ನೀಡಿ ಅಭಿನಂದಿಸಲಾಯಿತು.